ಅರ್ಧ ಪಾವು ಉದ್ದಿನ ಬೇಳೆ ಹಾಕಿದ್ದೇನೆ. ಈಗ ಅದಕ್ಕೆ ಒಂದು ಕಾಲು ಗ್ಲಾಸ್ ಗೋಧಿ ಹಾಕಿದ್ದೇನೆ. ಗೋಧಿ ನೆನಿಲಿಕ್ಕಿಲ್ಲ, ಹಸಿ ಗೋಧಿಯೇ ಕಡಿಯೋದು. ಉದ್ದಿನಬೇಳೆ ಮಾತ್ರ ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಹಾಕ್ಬೇಕು. ಗೋಧಿ ಮತ್ತು ಉದ್ದಿನಬೇಳೆಯನ್ನು ಕಡಿತೇನೆ. ಹಸಿಮೆಣಸು ಹಾಕ್ತೇನೆ. ಗೋಧಿ ಮತ್ತು ಉದ್ದು ಹಾಕಿ ದೋಸೆ ರೆಡಿಯಾಗಿದೆ. ಇದು ಡಿಫ್ರೆಂಟ್ ರೆಸಿಪಿ, ನೀವು ಸಹ ಟ್ರೈ ಮಾಡಿ ಮತ್ತು ಹೇಗಾಯಿತು ಅಂತ ಕಮೆಂಟ್ ಮಾಡಬೇಕು. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.